ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಸ್ಟಡಿ ಲಾಗ್ಸ್. ವೀಕ್ಷಕರೇ, ಇವತ್ತಿನ ಒಂದು ಲಾಗ್ ಇದ್ದು ವಿಶೇಷತೆ ಏನಂತ ಹೇಳಿದರೆ, ಇವತ್ತೊಂದು ಉಪನಯನ ಮತ್ತೊಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆಲ್ಲ ರೆಡಿಯಾಗಿದ್ದೀವಿ. ಹಾಗೆನ್ನೀಗ ಸ್ವಲ್ಪ ಹೊತ್ತಲ್ಲಿ ಹೋಗೋದು. ನೋಡಿ ವೀಕ್ಷಕರೇ, ಅಲ್ಲಿ ಹೋಗಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನಿಮಗೆ ತೋರಿಸುವ. ವೀಕ್ಷಕರೇ, ನಾವು ಇಂದಿನ ದಿನ ರಾತ್ರಿ ಹಾಲಿಗೆ ಬಂದೆವು. ಇಲ್ಲಿ ಹಾಲಿಗೆ ಬರುವಾಗ ಎಲ್ಲ ರೆಡಿ ಆಗ್ತಾ ಉಂಟು. ಯಾಕೆಂದರೆ ಡೆಕೋರೇಷನ್ ಎಲ್ಲ ಆಗಿದೆ. ಇಲ್ಲೀಗ ನೋಡ್ಬೋದು ನೀವು. ಯಾಕಂದರೆ ನಾವು ಸುಮಾರು ಒಂದು 7:30 ಗಂಟೆ ರಾತ್ರಿ ಆಗಿದೆ ಇಲ್ಲಿಗೆ ಬಂದು ಮುಟ್ಟುವಾಗ. ಯಾಕೆಂದರೆ ಮುಂಚಿನ ದಿವಸ ಬಂದು ತರಕಾರಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಕೊಟ್ಟು ಹೋಗುವ ಅಂತೇಳಿ ಎಲ್ಲ ನೋಡಿ ಇಲ್ಲಿ ರೈತರೆಲ್ಲ ರೆಡಿ ಮಾಡ್ತಿದ್ದಾರೆ. ನಾಳೆಗೆ ಏನು ಅಕ್ಕಿಯನ್ನೆಲ್ಲ ಒಂದು ವೈರಸಲ್ಲಿ ಹಾಕಿ ತಿಕ್ಕಿಡ್ತಾರೆ, ಮಂತ್ರಾಕ್ಷತೆ ಅಂತೆ. ನಾವು ಕೆಳಗಡೆ ಬರುವಾಗಲೇ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಅರ್ಧ ವರ್ಷ ಕಟ್ ಮಾಡಿ ಆಗಿದೆ. ನಾವು ಸ್ವಲ್ಪ ಲೇಟ್ ಆಯ್ತು. ಅದು ಬೇಡ. ಹಾಂ ಸುದೀಪ್, ನಮಸ್ತೆ. ನಮಸ್ತೆ ನಮಸ್ತೆ. ನಾವು ಸಹ ಬಂದು ತರಕಾರಿ ರಾಪ ಕಟ್ ಮಾಡಿ ಹ್ಯಾಂಡ್ ಮಾಡಿ ಆಯಿತು ನೋಡಿ. ಎಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದಾರೆಲ್ಲ. ಬೇಗ ಬೇಗ ಕಟ್ ಮಾಡಿ ಎಲ್ಲ ಆಯಿತು. ಇನ್ನು ರಪ್ಪೊಂದು ಊಟ ಮಾಡಿ ಮನೆಗೆ ಹೊರಡು ಅಂತೇಳಿ ನೋಡಿ. ಇವಾಗ ಊಟಕ್ಕೆ ಸಹ ರೆಡಿ ಆಯಿತು. ಸಾಂಬಾರು ಆಗ್ತಾ ಉಂಟು. ಸಾಂಬಾರು ರೆಡಿ ಅಂಡ. ಊಟ ಕೂಡ ಮಾಡಿ ಆಯಿತು. ಇನ್ನು ಬೇಗ ಬೇಗ ಹೊರಡಬೇಕು. ನಾಳೆ ಬೆಳಿಗ್ಗೆ ಬೇಗ ಬರಬೇಕಲ್ಲ. ಹಾಕಿ ನೋಡಿ, ನಾವು ಮರುದಿವಸ ಬೆಳಿಗ್ಗೆ 7 ಗಂಟೆ ಸಮಯಕ್ಕೆ ಬಂದು ಮುಟ್ಟಿ ಆಗಿದೆ ಇಲ್ಲಿಗೆ. ನಾವು ಇವಾಗ ಬಂದು ಮುಟ್ಟಿದಷ್ಟೇ. ಸೂಪರ್ ಸೀನರಿ. ನಾವು ಇವಾಗ ಉಪನಯನದ ಹಾಲಿಗೆ ಬಂದೆವು ನೋಡಿ. ಪಾಣೆಮಂಗಳೂರು ಸೇತುವೆ, ರೈಲು ಇದ್ದು ಹಾಲ್ ಮೇಲ್ಗಡೆ ಉಂಟು. ಮೇಲ್ಗಡೆಯನ್ನು ಹೋಗ್ಬೇಕಷ್ಟೇ. ಶಿವನದ್ದು ಮೂರ್ತಿಯಲ್ಲಿ ಕಾಣ್ತಾ ಉಂಟು. ಇಲ್ಲಿ ಮುಹೂರ್ತ ಆದ ನಂತರ ನಾವು ಮಂಗಳೂರಿಗೆ ಮದುವೆಗೆ ಹೋಗಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಹೂರ್ತ ಸ್ಟಾರ್ಟ್ ಆಗ್ತದೆ. ಕಮ್ಮ ಬಂದು ಮತ್ತೆ ಏನು ಮತ್ತೆ ನಾವೆಲ್ಲ ಬಂದ್ವಿ. ಹಾಂ, ನಾವು ಬರುವಾಗಲೇ ಇಲ್ಲಿ ಹೋಮ ಶುರುವಾಗಿದೆ. ಯಾಕಂದರೆ ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ವಾಲ್ನ ಮುಂದ್ಗಡೆಯಲ್ಲಿ ಕಾಣ್ತಿರೋದೇ ಅಲ್ಲಿ ಒಂದು ಬ್ರಿಡ್ಜಲ್ಲಿ ಟ್ರೈನ್ ಹೋಗ್ತಾ ಉಂಟು. ಬ್ಯಾಂಗ್ಳೂರು ಟ್ರೈನ್ ಇದು. ಈಗ ಬ್ಯಾಂಗ್ಳೂರಿಂದ ಬಂದದ್ದು ಕಾಣಬೇಕು. ಈಗ ಮುಹೂರ್ತ ಶುರುವಾಯಿತು.
ನಾವು ಇವಾಗ ಮದುವೆ ಹಾಲಿಗೆ ಬಂದೆವು. ನಾವು ಉಪನಯನದಿಂದ ಈಗ ಸಂಗನಿಕೇತನ ಮದುವೆಗೆ ಬಂದಿದ್ದೇವೆ. ನಮ್ಮದು ಚಹಾ ಎಲ್ಲ ಕುಡಿದಾಯಿತು. ಹಾಗೆ ಅವರೆಲ್ಲ ಚಹಾ ಕುಡಿತಿದ್ದಾರೆ. ನಾವಿಬ್ಬರು ಚಹಾ ಕುಡಿದು ಬೇಗ ಮುಂದೆ ಬಂದೆವು. ನಾವಿಲ್ಲಿ ಮದುವೆಯಲ್ಲಿ ಬೇಗ ವಿಶ್ ಮಾಡಿ ಅಲ್ಲಿಂದ ನಂತರ ವಾಪಸ್ ಉಪನಯನದಲ್ಲಿಗೆ ಹೋಗ್ಲಿಕ್ಕಿತ್ತಾಗಿ ಬೇಗ ವಿಶ್ ಮಾಡಿ ಇಲ್ಲಿಂದ ಹೊರಡುದು. ಉಪನಯನ ಕಾರ್ಯಕ್ರಮ ಎಲ್ಲ ಮುಗಿಯಿತು. ಇನ್ನು ನಾವು ಹೊರಡುದು ಮನೆಗೆ. ನೋಡಿ, ಇಲ್ಲಿ ರೈಲು ಬರ್ತುಂಟು, ನೋಡ್ಬೋದು. ಓ ನೋಡಿ ಎಷ್ಟು ರೈಲು ಹೋಯ್ತು. ಗಡಿಯಲ್ಲಿ ರೈಲು ಹೋಗ್ತಾನೆ ಇರ್ತದೆ ಈ ಬ್ರಿಡ್ಜಲ್ಲಿ. ಮಹಾನು ನೋಡು, ಹತ್ತಿರ ಹೋದ್ರೆ ಎಂತ ಮಾಡ್ತದೆ ಅಂತ ಹೇಳಿ ಹಾಡು.